रत्नगर्भगणपतिं समाश्रयामि सततम् रत्नवचनगीयमान निजचरित्रवैभवम् तुमुलयेश शेखरं प्रणवमयस्वरूपिणम् शिवसुतं मे भवदमखिल भुवन मङ्गलप्रदम् गणपति शरणु गणपति शरणु पार्वती तनयने निनगे वंदने शरणु शरणु श्री गणपति शरणु गणपति शरणु पार्वती तनयने निनगे वंदने शरणु शरणु श्री गणपति शरणु गणपति शरणु शरणु श्री गणपति शरणु गणपति शरणु पार्वती तनयने निनगे वंदने शरणु शरणु श्री गणपति शरणु गणपति शरणु शरणु श्री गणपति शरणु गणपति शरणु पार्वती
ತನಯನೆ ನಿನಗೆ ವಂದನೆ ಶರಣು ಶರಣು ಶ್ರೀ ಗಣಪನೆ ಶರಣು ಗಣಗಣೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಶ್ರೀ ಗಣಪನೆ ಶರಣು ಗಣಗಣೆ
जगाम अनन्तामन्तादधिनिर्मितान् महीम् यस्यां देवादुर्भोजनानि एकाक्षरान् द्विपदाकुं षट्पदां च वाचं देवा उपजीवन्ति विश्वे वाचं देवा उपजीवन्ति विश्वे वाचं गन्धर्वाः वचवो मनुष्याः वाचे मा विश्वा भुवनान्यर्पिता सा नोह पञ्जुषतामिन्द्रपत्नी वागक्षरं प्रथमजारतस्य वेदानां मातामृतस्य न गुहात्रेणि निहितानेङ्गयन्ति तुरीयं वाचो मनुष्या वदन्ति यो वेदादौ स्वरः प्रोक्तो वेदान्ते च पञ्चदशलाकया चक्षुरुन्मीलितं तस्मै श्रीगुरवे नमः सर्वविघ्नादिदैवतम् अन्तरायनिवृत्त्यर्थं तन्नमामि गजाननम् नमन्त्रन्दो यन्त्रं तदपि जनजते पञ्चाक्षरजपार्थितं पञ्चाननं पञ्चतत्त्वं पञ्चब्रह्म सदाशिवम् प्रथमं शैलपुत्री च द्वितीयं ब्रह्मचारिणी तृतीयं चंद्रघंटेति प्रथಮ ದಿವಸದಲ್ಲಿ ಶೈಲಪುತ್ರಿ ಅಂದರೆ ಭಾಗ್ಯದ ದಿವಸ, ದ್ವಿತೀಯಂ ಬ್ರಹ್ಮಚಾರಿಣಿಯನ್ನು ಆರಾಧನೆ ಇವತ್ತೊರೆಗೆ ವ್ಯಾಪಿಸಿಕೊಂಡಿದೆ. ಹಾಗಾಗಿ ಈ ದಿವಸ ಕೂಡ ಚಂದ್ರಘಂಟೆಯನ್ನೇ ಆರಾಧಿಸಬೇಕು ಅಂತ ಹೇಳಿಕೊಂಡು ಆ ದುರ್ಗಣಿತದಲ್ಲಿ ಜ್ಯೋತಿಷ್ಯದಲ್ಲಿ ಹೇಳಿದ ಪ್ರಕಾರ, ಕಾಲ ನಿರ್ಣಯದಲ್ಲಿ ಹೇಳಿದ ಪ್ರಕಾರ ಆರಾಧಿಸಿದ್ದೇವೆ ಆ ಚಂದ್ರಘಂಟಾ ದೇವಿಯನ್ನು. ತ್ರಿಪುರ ಸುಂದರಿಯಾದ ಅವಳು ಎಲ್ಲರಿಗೂ ಕೂಡ ಅನುಗ್ರಹಕಾರಕಳಾಗಿ ನಿಂತು ಎಲ್ಲ ಮನುಷ್ಯರಿಗೆ ಪ್ರಥಮವಾಗಿ ಆಹಾರ ಬೇಕಂದು, ತನ್ಮೂಲಕ ಆರೋಗ್ಯ ಒದಗಿ ಬರಬೇಕಂದು. ಮುಂದಿನ ನಮ್ಮ ಆಸೆ ಅಂತ ಹೇಳಿದರೆ ಬಾಹ್ಯವಾದ ಸೌಂದರ್ಯ ಈಗಿನ ಕಾಲಕ್ಕೆ ಸೌಂದರ್ಯ ಘಟಕಗಳೆಷ್ಟೋ, ಸೌಂದರ್ಯ ವರ್ಧನೆ ಮಾಡುವವರೆಷ್ಟೋ, ಅದೆಲ್ಲವನ್ನು ಆಶ್ರಯಿಸಿ ಬಾಹ್ಯ ಸೌಂದರ್ಯವನ್ನು ಅದನ್ನು ಪ್ರೀತಿಸಿ ಅದನ್ನು ಪಡೆದುಕೊಳ್ಳುವವರೆಷ್ಟೋ ಜನ. ನಾವೆಲ್ಲರೂ ಆ ಜನಮಾನಸದಲ್ಲಿರುವ ಮಾನಸದ ಒಂದು ಸಂಸ್ಕಾರ ಅಲ್ಲಿದೆ. ಅದೆಲ್ಲದಕ್ಕೂ ಚಂದ್ರಘಂಟಾದೇವಿಯ ಅನುಗ್ರಹ. 2 ಹೊತ್ತು 2 ದಿವಸಕ್ಕೊಮ್ಮೆ ಊಟ ಸಿಗುವವರು ಈಗಿನ ಕಾಲದಲ್ಲೂ ಇದ್ದಾರೆ, ಆಹಾರ ಸಿಗುವವರು ಈಗಿನ ಕಾಲದಲ್ಲೂ ಇದ್ದಾರೆ. ಅವರಿಗೆ ಆಹಾರ ಸಿಗಬೇಕೆಂಬ ಚಿಂತೆ, ಸೌಂದರ್ಯದ ಬಗ್ಗೆ ಯಾವುದೇ ಮನಸ್ಥಿತಿ ಇರುವುದಿಲ್ಲ. ಕಾಡು ಜನರು ಅಥವಾ ಬೆಟ್ಟ ಗುಡ್ಡಗಳಲ್ಲಿ ವಾಸಿಸುವವರು ಪೂರ್ವಜನ್ಮದ ದುಷ್ಕೃತವಾದ ಆ ಕರ್ಮದ ಫಲದಲ್ಲಿ ಆ ಒಂದು ಯಾವುದು ಸೌಭಾಗ್ಯ ಇಲ್ಲದೆ ದೌರ್ಭಾಗ್ಯವಂತರಾಗಿ ವರ್ತಿಸಿರುವವರು, ಅಂಥವರೆಲ್ಲರಿಗೂ ಕೂಡ ಸರಿಯಾದ ಆಹಾರ, ಆರೋಗ್ಯ ಅದೆಲ್ಲವೂ ಬರಲಿ. ಪೂರ್ವ ಜನ್ಮದ ದುಷ್ಕೃತವಾದ ಆ ಫಲವನ್ನೆಲ್ಲ ಆ ಭಗವತಿಯು ಚಂದ್ರಘಂಟಾದೇವಿಯು ಹೋಗಲಾಡಿಸಿ ಸಕಲ ಸೌಭಾಗ್ಯವನ್ನು ಅವರಿಗೆ ಅನುಗ್ರಹಿಸಲಿ. ಎಲ್ಲರಿಗೂ ಕೂಡ ಯಾವ ಕಾಲಕ್ಕೂ ಕೂಡ ಆ ಒಂದು ಸೌಭಾಗ್ಯ ಒದಗಿಕೊಳ್ಳಬೇಕು. ನಮಗೆ, ನಮ್ಮ ಮಕ್ಕಳ ಕಾಲಕ್ಕೆ, ನಮ್ಮ ಮುಂದಿನ ಪೀಳಿಗೆಗೆಲ್ಲದಕ್ಕೂ ಆ ಚಂದ್ರಘಂಟಾದೇವಿಯ ಅನುಗ್ರಹ ಅಧಿಕವಾಗಿ ಬೇಕು. ಈ ಚಂದ್ರಘಂಟಾದೇವಿಯನ್ನು ಪುನಃ ಆರಾಧಿಸುವಂತಹ ಸೌಭಾಗ್ಯ ನಮ್ಮ ಎಲ್ಲ ನಾಡಿನ ಭಕ್ತಾದಿಗಳಿಗೆ ಒದಗಿ ಬಂದಿದೆ. ಅದೇ ರೀತಿ ಆ ಸೌಂದರ್ಯವನ್ನು ನಾವು ತಾಯಿಯ ಸೌಂದರ್ಯ ಅಂತ ಹೇಳಿ ಪೂಜನೀಯ ಭಾವದಿಂದ ಆರಾಧಿಸಿದಲ್ಲಿ ದೇವಿಯ ಅನುಗ್ರಹ ಪ್ರಾಪ್ತಿ. ಅದೇ ರೀತಿ ದುಷ್ಟ ರಾಕ್ಷಸರ, ಕೆಟ್ಟವರ ಆ ಒಂದು ಮನಸ್ಥಿತಿಯಲ್ಲಿ ನೋಡಿಕೊಂಡು ವಶವರ್ತಿಯಾಗಿ ಮಾಡುವಂತಹ ಅಥವಾ ಆ ತಮೋ ಪ್ರವೃತ್ತಿ, ಮುಕುಟಪ್ರಾಯದಂತಹ ರಾಕ್ಷಸರ ಪ್ರವೃತ್ತಿ ಬಂದಿದ್ದಲ್ಲಿ ಅವಳು ಆ ಮಹಿಷಾಸುರನನ್ನು ಕೊಂದಂತೆ ಮಹಿಷಾಸುರ ಮರ್ದಿನಿಯಾಗಿ ಅವಳನ್ನೇ ಮಹಿಷಾಸುರ ಮರ್ದಿನಿ ಅಂತ ಹೇಳಿಕೊಂಡು ನಾವು ಆರಾಧಿಸ್ತೇವೆ. ಮಹಿಷಾಸುರನನ್ನು ಕೊಂದವಳು. ಆಗ ಆ ಸ್ವರೂಪ ಪ್ರತ್ಯೇಕವಾಗಿ ಬೇರೆಯಾಗಿ ತೋರುವುದು. ಅಂಥವರಿಗೆ, ಆ ರಾಕ್ಷಸಿ ಪ್ರವೃತ್ತಿಯವರಿಗೆ
ಅವರ ದುಷ್ಟ ಗುಣವನ್ನು ಹೋಗಲಾಡಿಸುವವಳು ಮುಂದಿನ ಜನ್ಮದಲ್ಲಿ ಮುಂದೆ ಜನ್ಮಾಂತರಗಳಲ್ಲಿ ಅಂಥವರಿಗೆ ಸೌಭಾಗ್ಯವನ್ನು ಕರುಣಿಸುವವಳು. ಎಲ್ಲವೂ ಕೂಡ ಚಂದ್ರಘಂಟಾದೇವಿಯ ಅನುಗ್ರಹದಿಂದ ಪಾಪತ್ವರಿಗೆ ನಿಗ್ರಹವೂ ಅವಳೇ. ಹಾಗಾಗಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಈ ದಿವಸವೂ ಆರಾಧಿಸುವಂತಹ ಸೌಭಾಗ್ಯ ನಮ್ಮದೆಲ್ಲರೂ ಆಗಿದೆ. ಮಾಡಿದ್ದೇವೆ ಸಂಕಲ್ಪ ಎಲ್ಲರಿಗೂ ಕ್ಷೇಮ ಸಿಗಬೇಕು ಅಂತ ಸೇವೆಗಳನ್ನು ಮಾಡಿದ್ದೇವೆ. ಅಭಿಷೇಕಾದಿ ಪೂಜಾದಿಗಳನ್ನೆಲ್ಲ ಮಾಡಿದ್ದೇವೆ. ಹಾಗೆ ಭಜನಾ ಸಂಕೀರ್ತನೆ, ಕಲಾ ಸೇವೆ ಎಲ್ಲವನ್ನೂ ಸಮರ್ಪಿಸಿ ಯಥಾಶಕ್ತಿ ಯಥಾಯೋಗ್ಯವಾಗಿ ಭಕ್ತಿ ಪುರಸ್ಸರವಾಗಿ ಯಥಾಮತಿಯಾಗಿ ಎಲ್ಲ ಸೇವೆಗಳನ್ನು ಭಗವತಿಗೆ ಅರ್ಪಿಸಿದ್ದೇವೆ. ಮಾನುಷ್ಯ ಸುಲಭ ಸಂಭಾವ್ಯಮಾನವಾಗಿ ಯಾವುದೇ ಲೋಪದೋಷಗಳಾಗಿದ್ದಲ್ಲಿ, ನ್ಯೂನಾತಿರಿಕ್ತಗಳಾಗಿದ್ದಲ್ಲಿ, ಭಕ್ತಿಯಿಂದ ಆ ಶ್ರದ್ಧಾಲೋಪಗಳಾಗಿದ್ದಲ್ಲಿ ಕೂಡ ಎಲ್ಲವನ್ನು ಭಗವತಿ ಮನ್ನಿಸಿ ಎಲ್ಲರ ಸೇವೆಯನ್ನು ಸ್ವೀಕಾರ ಮಾಡಿಕೊಂಡು ಎಲ್ಲರಿಗೂ ಬರುವಂತಹ ಕಷ್ಟಾರಿಷ್ಟಗಳನ್ನು ದೂರ ಮಾಡಿಕೊಡಬೇಕು. ಜನ್ಮಾಂತರದಂತಹ ಆ ದೋಷಾದಿಗಳನ್ನೆಲ್ಲ ಹೋಗಲಾಡಿಸಿ ಸುಜ್ಞಾನವನ್ನು ಎಲ್ಲರಿಗೂ ಒದಗಿಸಿ ಸಮಸ್ತ ಸೌಭಾಗ್ಯವನ್ನು ಕೊಟ್ಟು ಸಮಸ್ತ ಸನ್ಮಂಗಲವನ್ನು ಉಂಟು ಮಾಡಿ ಎಲ್ಲ ರೀತಿಯ ರಕ್ಷಣೆ ಮಾಡಿಕೊಟ್ಟು ಆರೋಗ್ಯವನ್ನು ಕರುಣಿಸಿ ಉತ್ತರೋತ್ತರವಾಗಿ ಅಭಿವೃದ್ಧಿ ಮಾಡುವಂತಹ ಪುಣ್ಯಭಾರ ಆರಾಧಿಸಿದಂತಹ ಆ ಚಂದ್ರಘಂಟಾದೇವಿ ದುರ್ಗಾ ಪರಮೇಶ್ವರಿ ಅಮ್ಮನವರಿಗೆ ಸೇರಿಸಿಕೊಂಡು ನಾವು ಭಕ್ತಿಯಿಂದ ಮಾಡುತ್ತಾ ಪ್ರಾರ್ಥನೆ. ಬರ್ತೇವೆ ಅಲ್ಲಿಗೆ ಬರ್ತೇವೆ ಅಲ್ಲಿಗೆ ಬರ್ತೇವೆ ಅಲ್ಲಿಗೆ ಬರ್ತೇವೆ ನಿಮ್ಮ ಅಲ್ಲಿಗೆ ಬರ್ತೇವೆ. ತೀರ್ಥ ಪ್ರಸಾದಕ್ಕೆ ಇಲ್ಲಿ ಕ್ಯೂ ಅಲ್ಲಿ ಬನ್ನಿ. ತೀರ್ಥ ಪ್ರಸಾದಕ್ಕೆ ನವರಾತ್ರಿ ಪೂಜೆ, ದುರ್ಗಾ ಪೂಜೆ, ಹೂವಿನ ಪೂಜೆ, ಕುಂಕುಮಾರ್ಚನೆ ಅವರ ಕ್ಯೂ ಅಲ್ಲಿ ಬನ್ನಿ. ತೀರ್ಥ ಪ್ರಸಾದಕ್ಕೆ ಇಲ್ಲಿ ಕ್ಯೂ ಅಲ್ಲಿ ಬನ್ನಿ. ಎಲ್ಲರೂ ಅನ್ನ ಪ್ರಸಾದ ಸ್ವೀಕರಿಸಿ ಹೋಗಿ. ಅವರೊಂದು ಆಡಿಯೋ ರಿಲೀಸ್ ಲೈವ್ ಈ ಸದಾಶಿವ ಪರಿವಾರ ಪಂಚಲಿಂಗೇಶ್ವರ ದೇವರ ದುರ್ಗಾ ಪರಮೇಶ್ವರಿ ಈ ನವರಾತ್ರಿಯ ಪರ್ವದಿನದ 4ನೇ ದಿವಸದ ಇಂದಿನ ಈ ಭಜನಾ ಸಂಕೀರ್ತನೆಯನ್ನ ಶ್ರೀ ದೇವರಿಗೆ ಭಕ್ತಿಪೂರ್ವಕವಾಗಿ ಸಮರ್ಪಿಸಿದ್ದಾರೆ. ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಕೇಂದ್ರ ಇವರಿಗೆ ಶ್ರೀ ದೇವರು ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸುಖ ಸಂಪತ್ತನ್ನು ಕೊಟ್ಟು ಕರುಣಿಸಲಿದ್ದಾರೆ ಅಂತ ಕೂಡ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ. ಹಾಗೆಯೇ ಈ ದಿವಸದ ಕಲಾ ಸೇವೆಯನ್ನ ಶ್ರೀ ಚಾಮುಂಡೇಶ್ವರಿ ಕುರಿತ ಭಜನಾ ತಂಡ ಪಲ್ಲೋಡಿ ಇವರು ನಿರ್ವಹಿಸಿದ್ದಾರೆ. ಎಲ್ಲ ಸದಸ್ಯರಿಗೆ ಶ್ರೀ ದೇವರು ಆಯುರಾರೋಗ್ಯವನ್ನು ಕೊಟ್ಟು ಕರುಣಿಸಲಿದೆ ಪ್ರಾರ್ಥಿಸುತ್ತಾ ಅವರಿಗೆ ದೇವರ ದೃಷ್ಟಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇವತ್ತಿನ ನವರಾತ್ರಿ ಪೂಜೆ ಹಾಗೂ ಅನ್ನದಾನದ ಸೇವೆಯಲ್ಲಿ ನಮ್ಮೊಂದಿಗೆ ಸಹಕರಿಸಿದ ಶ್ರೀ ಕೊರಗಪ್ಪಲ್ಲಿ ಮತ್ತು ಮನೆಯವರು ಗಂಟಮೊಳೆ ಇವರಿಗೆ ದೇವರ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆಯೇ 26/9 ಶುಕ್ರವಾರ ನಾಳೆ ದಿನ ಶ್ರೀ ಹವ್ಯಕ
ಒಳ್ಳೆಯ ಪಂದ್ಯ ಇವರಿಂದ ಭಜನಾ ಸಂಘಟನೆ ಹಾಗೆಯೇ ಕಲಾ ಸೇವೆಯು ನಡೆಯಲಿದೆ. ಎಲ್ಲ ಕಾರ್ಯಕ್ರಮ ಭಕ್ತಾದಿಗಳು ಭಾಗವಹಿಸಬೇಕಾಗಿ ವಿನಯಪೂರ್ವಕ ವಿನಂತಿಸುತ್ತಾ ಪ್ರಸಾದ ವಿತರಣೆಯ ಬಳಿಕ ಅನ್ನ ಸಂತರ್ಪಣೆಯು ನಡೆಯುತ್ತಿದೆ. ಎಲ್ಲರೂ ಅನ್ನ ಪ್ರಸಾದ ಸ್ವೀಕರಿಸಿ ತೆರಳಬೇಕಾಗಿ ಕೈಗೊಳ್ಳುವ ವತಿಯಿಂದ ವಿನಂತಿಸ್ತಾ ಇದ್ದೇವೆ. ಎಲ್ಲರಿಗೂ ಶುಭರಾತ್ರಿ. ಮಾಡಿ